ಉಡುಪಿ ನಗರದ ಪ್ರಮುಖ ಸಾರಿಗೆ ಕೇಂದ್ರವಾಗಿರುವ ಸರ್ವಿಸ್ ಬಸ್ ನಿಲ್ದಾಣದ ಮೇಲ್ಚಾವಣಿ ದುರಸ್ತಿ ಹಾಗೂ ಪ್ರಯಾಣಿಕರಿಗೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಕಲ್ಪಿಸುವ ತುರ್ತು ಕಾಮಗಾರಿಗೆ ಇಂದಿನಿಂದ ಚಾಲನೆಯನ್ನ ನೀಡಲಾಗಿದೆ. ಸರ್ವಿಸ್ ಬಸ್ ನಿಲ್ದಾಣದ ಮೇಲ್ಚಾವಣಿ ಮಳೆಗಾಲದಲ್ಲಿ ಸೋರ್ತಾ ಇದ್ದ ಪರಿಣಾಮ ಪ್ರಯಾಣಿಕರು ಸಮಸ್ಯೆ ಅನುಭವಿಸುತ್ತಿದ್ದ ಕುರಿತು ನಮ್ಮ ಕುಡ್ಲ ವಾಹಿನಿ ಮೊದಲು ಸುದ್ದಿ ಮಾಡಿತ್ತು. ಸುದ್ದಿಗೆ ಸ್ಪಂದಿಸಿದ ಶಾಸಕ ಯಶ್ಪಾಲ್ ಸುವರ್ಣ ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಕಾಮಗಾರಿ ಕೈಗೊಳ್ಳುವಂತೆ ನಗರಸಭೆಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಬಸ್ ನಿಲ್ದಾಣದ ಮೇಲ್ಚಾವಣಿಯ ದುರಸ್ತಿ, ಸೋರಿಕೆ ತಡೆ, ಸುರಕ್ಷತಾ ಕ್ರಮಗಳು ಹಾಗೂ ಇತರೆ ಅಗತ್ಯ ಸೌಕರ್ಯಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿತ್ತು. ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದರ ಪರಿಣಾಮ ಬುಧವಾರದಿಂದ ಕಾಮಗಾರಿ ಆರಂಭಗೊಂಡಿದೆ. ಶಾಸಕರ ಶೀಘ್ರ ನಡೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿರುವ ಶಾಸಕ ಯಶ್ಪಾಲ್ ಸುವರ್ಣ, ಬಸ್ ನಿಲ್ದಾಣದ ಕಾಮಗಾರಿ 1 ವಾರದ ಒಳಗೆ ಮುಗಿಸುವಂತೆ ನಿರ್ದೇಶನವನ್ನು ನೀಡಿದ್ದೇನೆ. ಉಡುಪಿ ನಗರಸಭೆಗೆ ಕಳೆದ 3 ವರ್ಷದಿಂದ ಯಾವುದೇ ರೀತಿಯ ಅನುದಾನ ಬಂದಿಲ್ಲ. ಅತ್ಯಂತ ವೇಗವಾಗಿ ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಜಿಲ್ಲೆ ಇದು. ಆದ್ದರಿಂದ ಸರ್ಕಾರ ಬಿಟ್ಟಿ ಪ್ರಚಾರ ನೀಡದೆ ನಿಜವಾಗಿಯೂ ದೊಡ್ಡ ಮೊತ್ತದಲ್ಲಿ ಅನುದಾನವನ್ನು ಒದಗಿಸಬೇಕು ಎಂದು ಹೇಳಿದರು. ಒಟ್ಟಾರೆ ನಾನು ಹೇಳಿದಾಗೆ ಇವತ್ತು 21 ಕೋಟಿ ನಗರಸಭೆ ಆದಾಯ ಇರುವುದು. ಇವತ್ತು ಆ ಆದಾಯದಲ್ಲಿ ಅದರ ಇತಿಮಿತಿಯೊಳಗೆ ಇವತ್ತು ಕೆಲಸ ಮಾಡಲಿಕ್ಕೆ ಆಗ್ತಾ ಉಂಟು. ಸರ್ಕಾರ ಅನುದಾನ ಕೊಟ್ಟರೆ ಮಾತ್ರ ಆಗ್ತದೆ. ಅದರಿಂದಾಗಿ ಕೇಂದ್ರ ಸರ್ಕಾರದ ಡಲ್ಟ್ ಯೋಜನೆಯಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಬೇರೆ ಬೇರೆ ಕಾರ್ಯಗಳಿಗೆ ಇವತ್ತು ಅವಕಾಶಗಳಿದೆ. ಈಗಾಗಲೇ ಕಮಿಷನರಿಗೆ, ಸಂಬಂಧಪಟ್ಟ ಇಂಜಿನಿಯರ್ಸ್ಗಳಿಗೆ ಒಂದು ಪ್ಲ್ಯಾನ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಕೇಂದ್ರ ಸರ್ಕಾರ ರವಾನಿಸುವಂಥ ಕೆಲಸವನ್ನು ಮಾಡಿ ಅದನ್ನು ನಾನು ಕೂಡ ಫಾಲೋಅಪ್ ಮಾಡ್ತೇನೆ ಅಂತ ಈಗಾಗಲೇ ಹೇಳಿದ್ದೇವೆ. ಅದರಿಂದಾಗಿ ಆ ನಗರದ ಹೃದಯ ಭಾಗದಲ್ಲಿರುವ ಒಂದು ಸಿಟಿ ಬಸ್ ಸ್ಟ್ಯಾಂಡ್, ಸರ್ವಿಸ್ ಬಸ್ ಸ್ಟ್ಯಾಂಡನ್ನು ಅದಕ್ಕೊಂದು ಹೊಸ ರೂಪ ಕೊಡಬೇಕು ಎಂಬ ಚಿಂತನೆಯನ್ನು ಕೂಡ ಮಾಡಿದ್ದೇವೆ. ಅದನ್ನು ಈಗ ಬೇಸ್ಮೆಂಟಲ್ಲಿ ಪಾರ್ಕಿಂಗ್, ಗ್ರೌಂಡ್ ಫ್ಲೋರಲ್ಲಿ ಬಸ್ ಸ್ಟ್ಯಾಂಡ್, ಅದರ ಮೇಲೆ 2 ಫ್ಲೋರ್ ಪಾರ್ಕಿಂಗ್ ಮಾಡುವಂಥ ಒಂದು ಚಿಂತನೆಗಳನ್ನು ಮಾಡಿ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಅನುದಾನ ತರುವಂಥ ಒಂದು ಪ್ರಯತ್ನಗಳಾಗ್ತದೆ. ಅದರ ಜೊತೆಗೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಕೂಡ ಅದೇ ರೀತಿ ಬೇಸ್ಮೆಂಟ್ ಪಾರ್ಕಿಂಗ್, ಗ್ರೌಂಡ್ ಫ್ಲೋರಲ್ಲಿ ಬಸ್ ಸ್ಟ್ಯಾಂಡ್, ಅದರ ಮೇಲೆ 3ನೇ ಅಂತಸ್ತಿನಲ್ಲಿ 3 ಫ್ಲೋರ್ಗಳಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರೆ ಸ್ವಲ್ಪ ಈ ಉಡುಪಿಯ ಹೃದಯ ಭಾಗದಲ್ಲಿ ಸ್ವಲ್ಪ ಪಾರ್ಕಿಂಗ್ ಕಂಜೆಕ್ಷನ್ಗೆ ಒಂದು ಸಹಕಾರ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಾರೆ ಪೊಲೀಸ್ ಇಲಾಖೆಗೆ ಕೂಡ ನಾವು ಸೂಚನೆ ಕೊಟ್ಟಿದ್ದೇನೆ. ಇರುವಂಥ ಬಸ್ ಸ್ಟ್ಯಾಂಡ್ಗಳಲ್ಲಿ ಇವತ್ತು ಕುಡುಕರ ಹಾವಳಿ ಜಾಸ್ತಿ ಆಗಿದೆ. ಯಾರ್ಯಾರು ಭಿಕ್ಷಕರಲ್ಲಿ ಬಂದು ಕೂತ್ಕೊಳ್ಳುವಂಥದ್ದು, ಬರುವಂಥ ಪ್ರಯಾಣಿಕರಿಗೆ, ಪ್ರವಾಸಿಗರಿಗೆ ಅದು ಅನಾನುಕೂಲ ಆಗ್ತಾ ಉಂಟು. ಅದರ ಜೊತೆಗೆ ಮಲ್ಪೆಯ ಬೀಚ್ ಕಳೆದ 2 ವರ್ಷದಿಂದ ಅದರ ಸ್ವಚ್ಛತೆ ಬಗ್ಗೆ ಟೆಂಡರ್ ಕರೀಲಿಕ್ಕೆ ನಾವು ಈಗಾಗಲೇ DTDC ಸಮಿತಿಯಲ್ಲಿ ನಿರ್ಣಯಗಳಾಗಿದೆ. ಅದ್ರ ಜೊತೆಗೆ ಆ ಭಾಗದಲ್ಲಿ ಚರಂಡಿಗಳ ನಿರ್ಮಾಣ, ರಸ್ತೆಗಳಿವೆ. ಯಾಕೆಂದೇಳಿದರೆ ಆ ಬೀಚ್ ಅಭಿವೃದ್ಧಿಯ ಭಾಗಕ್ಕೆ ಸೇರಿದಂಥ ಅಭಿವೃದ್ಧಿಗಳನ್ನು ನಗರಸಭೆ ಮಾಡುವಂಥದ್ದಿಲ್ಲ. ಆದರೆ ಇವತ್ತು ಏನಾದರಲ್ಲಿ ಸಮಸ್ಯೆ ಆದಾಗ ನೇರವಾಗಿ ಅದರ ಮೇಲೆ ಬೆರಳು ತೋರಿಸುವಂಥದ್ದು, ಬೊಟ್ಟು ಮಾಡುವಂಥದ್ದು ನಗರಸಭೆ ಜನಪ್ರತಿನಿಧಿಗಳು ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ. ನಾವು ಈಗಾಗಲೇ DC ಅವರ ಸಭೆಯಲ್ಲಿ ಅದಕ್ಕೆ ಚರಂಡಿ, ಇಂಟರ್ಲಾಕಿನ ರೋಡ್ ನಿರ್ಮಾಣ, ಅಲ್ಲಿ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಇರ್ಬೋದು, ಅದರ ಸ್ವಚ್ಛತೆ, ಒಟ್ಟಾರೆ ಪಾರ್ಕಿಂಗನ್ನು ಕೂಡ ಇವತ್ತು ಭಾಳ ಬೇಸರದ ಸಂಗತಿ ಏನು ಹೇಳಿದರೆ, ಯಾರು ಹೋಮ್ ಗಾರ್ಡ್ಸ್ ಅವರು ಯಾವ ಕೆಲಸ ಮಾಡಬೇಕು ಅದನ್ನು ಮಾಡ್ತಿಲ್ಲ. ಅವರನ್ನು ಇವತ್ತು ಪಾರ್ಕಿಂಗ್ ಇದಕ್ಕೆ ಹಣ ವಸೂಲಿಗೆ ಒಂದು ಯೋಜನೆ ಮಾಡೋ ಮೂಲಕ ಟೋಟಲಿ ನಮ್ಮ ಆಡಳಿತದ ಯಂತ್ರ ಕುಸಿದ ರೀತಿಯಲ್ಲಿ ಈಗಾಗಲೇ ಕುಸಿದಿದೆ. ಅದಕ್ಕೆ ಪೂರಕವಾಗಿ ಅದನ್ನು ಮತ್ತಷ್ಟು ಅದಕ್ಕೆ ಸರಿಪಡಿಸುವಂಥ ಕೆಲಸ ಮಾಡ್ತಿಲ್ಲ, ಮತ್ತಷ್ಟು ಅದನ್ನೇ ಎಳೆದುಕೊಂಡು ಹೋಗುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಉಡುಪಿಯ ಜಿಲ್ಲಾಡಳಿತ ಉಂಟು. ಅದರಿಂದಾಗಿ ಜಿಲ್ಲಾಧಿಕಾರಿಗಳಿಗೆ ಕೂಡ ಹೇಳಿದ್ದೇನೆ, ತಕ್ಷಣ ನೀವು ಟೆಂಡರ್ ಕರೆಯದಿದ್ದರೆ ಸ್ವಚ್ಛತೆ ಬಗ್ಗೆ, ಸ್ಟ್ರೀಟ್ ಲೈಟ್ ಬಗ್ಗೆ, ಅಲ್ಲಿಯ ಪಾರ್ಕಿಂಗ್ನ ಬಗ್ಗೆ ಮಾಡಿದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟಗಳನ್ನು ಮಾಡುವ ಮೂಲಕ ಬರುವಂಥ ಜನರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ನೋಡುವಂಥ ಜವಾಬ್ದಾರಿ ಒಬ್ಬ ಶಾಸಕನ. ಅದರಿಂದಾಗಿ ತಕ್ಷಣ ಒಂದು ವಾರದೊಳಗೆ ಸಭೆ ಕರೆದು ಅದನ್ನು ನಡೆಸಬೇಕು, ಸರಿಪಡಿಸಬೇಕಂತ ಈಗಾಗಲೇ DC ಅವರಿಗೆ ಹೇಳಿದ್ದೇನೆ.